ಹಲೋ ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರೇಮ. ಇವತ್ತಿನ ವಿಡಿಯೋ ಬಂದು ಕೋಳಿ ಸಾರು ಮಾಡೋದು ಹೇಗೆ ಅಂತೇಳಿ, ನಾನು ಮನೆಯಲ್ಲಿ ಕೋಳಿ ಸಾರು ಯಾವ ರೀತಿ ಮಾಡ್ತೇನೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 3 kg ಚಿಕನ್, ಒಂದು ತೆಂಗಿನಕಾಯಿ, 5 ಕಾಯಿ ಮೆಣಸು, 1 ಟೊಮೆಟೊ, 2 ಈರುಳ್ಳಿ, ಸ್ವಲ್ಪ ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಒಳ್ಳೆಮೆಣಸು, ಕರಿಮೆಣಸಿದು ಮತ್ತು ಕರಿಬೇವಿನ ಸೊಪ್ಪು. ಮಸಾಲೆಗೆ ಬೇಕಾಗೋದು ಮೆಣಸು ಒಂದು 35 ಉಂಟು, 2.5 ಚಮಚ ಕೊತ್ತಂಬರಿ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಮೆಂತೆ ಬೇಕು ಅಂತಾದರೆ ಮಾತ್ರ, ಇಲ್ಲದ್ರೆ ಹಾಕಬೇಕು ಅಂತಿಲ್ಲ, ಸ್ವಲ್ಪ ಹುಳಿ, ನೆಲ್ಲಿಕಾಯಿ ಗಾತ್ರದಷ್ಟು ಹುಳಿ. ಇವಾಗ ಕೋಳಿ ಮಾಂಸವನ್ನು ಬೇಯಿಸಲಿಕ್ಕಿಡುವ. ಅದಕ್ಕೆ ಈರುಳ್ಳಿ, ಟೊಮೆಟೊ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇವಿಷ್ಟು ಬೇಕು. ಮತ್ತು ತೆಂಗಿನಕಾಯಿ ಲಾಸ್ಟಿಗೆ ಮಾಡುವ. ಇವಿಷ್ಟನ್ನೀಗ ರೆಡಿ ಮಾಡಿಟ್ಕೊಳ್ಳುವ. ಕಟ್ ಮಾಡ್ಕೊಂಡಾಯಿತು. ಇವಾಗ ಕೋಳಿಯನ್ನು ಬೇಯಿಸಲಿಕ್ಕಿಡುವ. ಕೋಳಿ ಮಾಂಸವನ್ನು ಪಾತ್ರೆಯನ್ನು ಒಳಗಿಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಪಾತ್ರೆ ಬಿಸಿಯಾಗಿದೆ. ಎಣ್ಣೆ ಹಾಕುವ. 2 ಚಮಚದಷ್ಟು ಎಣ್ಣೆ ಹಾಕುವ. ಈಗ ಎಣ್ಣೆ ಬಿಸಿ ಆಯಿತು. ಸಾಸಿವೆ ಹಾಕ್ಕೊಳ್ತೇನೆ 1 ಚಮಚದಷ್ಟು. ಸಾಸಿವೆ ಪಟಪಟ ಅಂತಿದೆ. ಈಗ ಎಲ್ಲ ಐಟಮ್ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಚೆಂದ ಫ್ರೈ ಆಗಬೇಕು. ಇವಾಗ ಕರಿಬೇವಿನ ಸೊಪ್ಪು ಹಾಕ್ತೇನೆ. ಸರಿ ಚೆಂದ ಫ್ರೈ ಆಗಬೇಕು. ಇವಾಗ ಸಾಕು ಫ್ರೈ ಆಗಿ. ಮಾಂಸ ಹಾಕುವ. ಕೋಳಿ ಮಾಂಸ ಹಾಕುವ. ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಶಿನ ಹಾಕುವ. ಇವಾಗ ಉಪ್ಪು ಹಾಕ್ತಿದ್ದೇನೆ. 1.5 ಚಮಚದಷ್ಟು ಉಪ್ಪು ಹಾಕಿದ್ದೇನೆ. ಇನ್ನು ಸರಿ ಮಿಕ್ಸ್ ಮಾಡುವ. ನಾನು ಆಶೀರ್ವಾದ ಉಪ್ಪು ಉಪಯೋಗಿಸ್ಕೊಳ್ಳೋದು ಅಡುಗೆ ಮಾಡಲಿಕ್ಕೆ. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಚಂದ ಮಾಡಿ ಮಿಕ್ಸ್ ಆಗಿದೆ. ಇವಾಗ ಇದು ಬೇಯಲಿ. ಮುಚ್ಚಳವನ್ನು ಮುಚ್ಚಿಡ್ತೇನೆ. ಅಷ್ಟರಲ್ಲಿ ನಾವೀಗ ಮಸಾಲೆ ರೆಡಿ ಮಾಡುವ. ಮಾಂಸ ಬೆಂದಿವೆ ಅಂತ ನೋಡುವ.
ಮಾಂಸ ಬೇಯಬೇಕು ಸ್ವಲ್ಪ, ಅದಕ್ಕೆ ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಬೇಯಬೇಕು. 1 ಲೋಟದಷ್ಟು ನೀರು ಹಾಕಿದ್ದೇನೆ. ನೀರು ಕಡಿಮೆ ಇದ್ದ ಕಾರಣ ಹಾಕಿದ್ದೇನೆ. ಸ್ವಲ್ಪ ಬೇಯಲಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ಚಿಕನ್ ಚೆಂದ ಬೇಯಬೇಕು. ಸ್ಟವ್ ಹಚ್ಚಿದ್ದೇನೆ. ಈಗ ತೆಂಗಿನಕಾಯಿ ಹುರ್ಕೊಳ್ಳುವ. ಈ ಥರದೊಂದು ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಬೇಕು. ಇದು ಒಳ್ಳೆ ಫ್ರೈ ಆಗಬೇಕು. ಇದು ಅಷ್ಟರವರೆಗೆ ಹುರ್ಕೊಳ್ಳುವ. ಇದಕ್ಕೀಗ ಒಂದು ಸ್ವಲ್ಪ ಕರಿಮೆಣಸು ಹಾಕ್ತೇನೆ. ಇವಾಗ ಸ್ವಲ್ಪ ಚಿಟಿಕೆಯಷ್ಟು ಅರಸಿನ ಹಾಕ್ತೇನೆ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡುವ. ಇವಾಗ ಇದು ಆಗಿದೆ, ಚೆಂದ ಮಾಡಿ ಫ್ರೈ ಆಗಿದೆ. ಇವಾಗ ಇದು ಸಾಕು. ಮಸಾಲೆ ತಣ್ಣಗಾಗಿದೆ. ಇವಾಗ ಇದನ್ನು ಇದನ್ನು ಜಾರಿಗೆ ಹಾಕ್ಕೊಳ್ಳುವ ಕಡಿಲಿಕ್ಕೆ. ಇದು 3 kg ಇದ್ದ ಕಾರಣ ಇಷ್ಟು ಮಸಾಲ ಬೇಕು. ಹಳ್ಳಿ ಕಡೆ ಸ್ವಲ್ಪ ಖಾರವೇ ತಿನ್ನೋದು, ಹಾಗಾಗಿ ಇಷ್ಟು ಮಸಾಲ ಬೇಕು. ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹುರ್ಕೊಂಡು ಹಾಕ್ತೇನೆ. ಇವಾಗ ಇದನ್ನು ಕಡಿಯುವ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಮಸಾಲೆ ರೆಡಿ ಆಯಿತು. ಇವಾಗ ಈ ಪಾತ್ರೆಗೆ ಹಾಕ್ಕೊಳ್ತೇನೆ. ಮಾಂಸ ಬೆಂದಿದೆ ಅಂತ ನೋಡುವ. ಸೂಪರಾಗಿ ಬೆಂದಿದೆ. ಇವಾಗ ಅದಕ್ಕೆ ಮಸಾಲೆ ಹಾಕ್ತೇನೆ. ಉಪ್ಪು ಇವಾಗಲೇ ನೋಡ್ಕೊಳ್ಬೇಕು ಸರಿಯಾಗಿದೆ ಅಂತ. ಕಡಿಮೆ ಇದ್ದರೆ ಹಾಕ್ಕೊಳ್ಬೇಕು. ಇವಾಗ ಇದು ಸರಿಯಾಗಿದೆ ಉಪ್ಪು. ಸ್ವಲ್ಪ ಕುದೀಲಿ. ಒಂದ್ಸಲ ಮುಚ್ಚಿಡ್ತೇನೆ. ರೆಡಿಯಾಗಿದೆ ಅಂತ ನೋಡುವ. ಕುದಿ ಬಂದಿದೆ, ಸಾಕಿದೆ ಕುದಿ ಬಂದದ್ದು. ನೋಡಿದ್ರಲ್ಲ ವೀಕ್ಷಕರೇ, ಹಳ್ಳಿ ಕಡೆ ಯಾವ ಥರ ಚಿಕನ್ ಸಾಂಬಾರು ಮಾಡ್ತಾರೆ ಅಂತೇಳಿ. ಈ ಸಾಂಬಾರು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು.